ಪರಿಪೂರ್ಣತೆ ಅಂಕಣದ ಒಳಭಾಗದಲ್ಲಿ ರಂಜಿತ್ ರೈಟ್ ಕಾರ್ನರ್ ವಿಭಾಗ ಕಿರಣನನ್ನ ಹೊರಗಟ್ಟುವ ಪರಿಪೂರ್ಣತೆಯ ಆಟಗಳ ಮೂಲಕವಾಗಿ ಫೈನಲ್ ಕದನದ ಹೋರಾಟಗಳನ್ನು ಕಾಣಬಹುದು. ಶಶಾಂಕನ ಬೇಟ ವಿಶ್ವಾಸದ ನಡೆಗೆ ಸೆಂಟರ್ ಲೈನ್ ಸಮೀಪದಲ್ಲಿ ಜೊತೆಗೆ ಮರಳುವ ಬೇಡ. ಸ್ಪರ್ಧೆಯಲ್ಲಿ ನಿರೀಕ್ಷಿತವಾದಂತಹ ಅವಕಾಶಗಳನ್ನು ಪಡೆದುಕೊಂಡ ಆಟಗಾರರುಗಳ ಮಧ್ಯೆ ಉಜ್ವಲತೆಯ ಹೋರಾಟಗಳನ್ನು ಕಾಣಬಹುದಾಗಿದೆ. ಸರ್ವಾಂಗೀಣ ಕಬಡ್ಡಿ ಲೆಫ್ಟ್ ಕಾರ್ನರ್ನಲ್ಲಿ ಪ್ರಸಾದ್ನನ್ನು ವಂಚಿಸುವ ಪ್ರಯತ್ನ. ಪ್ರಮುಖ ಡಿಫೆಂಡರ್ ಕಿಶನ್ ಹೊರಾಂಗಣದಲ್ಲಿ ಇರುವ ವೇಳೆಯಲ್ಲಿ ಅಂಕಣದಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಪರಿಧಿ ಮುಂದುವರಿದಾಗ ಬೋನಸ್ನೊಂದಿಗೆ ಮರಳಿದ ಆಟಗಾರ ಬದ್ಧತೆ ರಂಜಿತ್ ಮಾನಿ. ಸರ್ವಾಂಗೀಣ ಪ್ರದರ್ಶನಗಳ ಜೊತೆಗೆ ದಿಟ್ಟ ಹೋರಾಟವನ್ನು ಉಳಿಸಿಕೊಂಡಿರುವ ಆಟಗಾರರು ರಂಜಿತ್. ಲೆಫ್ಟ್ ಕಾರ್ನರ್ ವಿಭಾಗ ಗಳಿಕೆ ಮುದ್ದು ಯಶವಂತ ದಾಳಿಯವರಲ್ಲಿ ಇರುವ ವೇಳೆಯಲ್ಲಿ ಸ್ಪರ್ಧೆ. ಕಿಶನ್ ಆಗಮನದ ಮೂಲಕ ಸ್ಪರ್ಧೆ ಎರಡೂ ತಂಡಗಳಿಗೆ ಪ್ರಮುಖ ಘಟ್ಟದಲ್ಲಿದೆ. ಪ್ರವೀಣ ರೈಟ್ ಕಾರ್ನರ್ ವಿಭಾಗದಲ್ಲಿ ಸಿಕ್ಕ ಅವಕಾಶ, ಆದರೆ ಸಮಯ ಮೀರಿತು. ಋತಿಕ್ ದಾಳಿಯಲ್ಲಿ ನಿರೀಕ್ಷಿತ ಅವಧಿಯಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳುವ ವಿಶ್ವಾಸ ಪಂದ್ಯಕ್ಕೆ ಸಂಘಟಿತವಾದ ಬಲಾಟು ಬಾಟ್ಸ್ ಸತತವಾಗಿ ಅಂತರವನ್ನ ಹೆಚ್ಚಿಸಿಕೊಳ್ಳುವ ನಿರ್ದಿಷ್ಟ ಅವಧಿಯಲ್ಲಿ ಪಂದ್ಯವನ್ನು ತಮ್ಮತಕ್ಕೆ ಕೆಳೆದುಕೊಳ್ಳುವ ಪ್ರಯತ್ನ. ಫೈನಲ್ ಕದನದ ಹೋರಾಟ. ಸುಭಾಷ್ ಮಂಡ್ಯದ ಗಂಡು, ಸಕ್ಕರೆಯ ನಾಡಿನ ಹುಡುಗ ಸುಭಾಷ ವಿಶ್ವಾಸದ ಗಳಿಕೆಯ ಜೊತೆಗೆ ಪರಿಪೂರ್ಣತೆಯ ಆಟ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಉತ್ತರ ಪ್ರದೇಶದ ಬಂದಿರತಕ್ಕಂಥ ಆಟಗಾರ ಫರ್ದೀನ್. ಇದು ಸಂಜೆ 1ರಲ್ಲಿ ಆಳ್ವಾಸಿನ ಸಂಘಟಿತ ಬಲ. ಮಿಡ್ಲೈನ್ ಲವಿ ಸಮೀಪದಲ್ಲಿ ಮಧ್ಯಗೆರೆಯಲ್ಲಿ ಮತ್ತೆ ಬಂಧನ ಋತಿಕನದು. ಯಶವಂತ ಪಂದ್ಯ ತೀವ್ರ ಸ್ವರೂಪದಲ್ಲಿ ಕೆಚ್ಚದೆಯ ಹೋರಾಟವನ್ನು ಕಾಣಬಹುದು. ಪರಿಪೂರ್ಣತೆ ಅಂಕಣದ ಒಳಭಾಗದಲ್ಲಿ ರಂಜಿತ್ ಅಂಕ 2 ಪಾಯಿಂಟ್ಸ್. ಮಲ್ಟಿ ಪಾಯಿಂಟ್. ಅಂತರವನ್ನು ಕುಗ್ಗಿಸಿಕೊಳ್ಳುವ ನೀತಿಗಳ ಮೂಲಕವಾಗಿ ಶಶಾಂಕ ಪ್ರಮುಲ್ಕಿ ಎಸ್ಡಿಎಂ ಎಕ್ಸ್ಪ್ರೆಸ್ ಆಟಗಾರ, ಜೂನಿಯರ್ ನ್ಯಾಷನಲ್ ಆಡಿದ ಪ್ರತಿಭೆ. ರೈಟ್ ಕಾರ್ನರ್ ವಿಭಾಗ ಕಿರಣನನ್ನ ಹೊರಗಟ್ಟುವ ಪ್ರಯತ್ನ ಯಶಸ್ಸು. 8-6 ಮುನ್ನಡೆ 2 ಅಂಕಗಳ ಅಂತರ. ಶ್ರೇಷ್ಠತೆಯ ಮುಂದುವರಿದ ಭಾಗ ಇದು. ಫೈನಲ್ ಕದನ ಗಳಿಕೆ. ವಿಶ್ವಾಸ ನಡಿಗೆ ಪಯಣ ಮುಂದುವರಿತಾ ಇದೆ. 8-7ರಲ್ಲಿ 1 ಅಂಕದ ಅಂತರ ಸ್ಪರ್ಧೆಯಲ್ಲಿ ಶಶಾಂಕ ಮತ್ತೆ ದಾಳಿಯಲ್ಲಿರುವ ಆಟಗಾರ. ಪರಿಪೂರ್ಣತೆಯ ಭಿನ್ನತೆಯ ಶಕ್ತಿಗಳ ಜೊತೆಗೆ ಅಂಕಣದ ಒಳಭಾಗದಲ್ಲಿರುವ ಆಟಗಾರರಲ್ಲಿ ಕಿಶನ್ ಮಾಡಿದ ಪ್ರಯತ್ನ ನಿರೀಕ್ಷಿತವಾದ ಯಶಸ್ಸಿನ ಮೂಲಕ ಪಂದ್ಯದ ಚಿತ್ತಾರವನ್ನು ಬದಲಿಸಿಕೊಳ್ಳುವ ವೇಳೆಯಲ್ಲಿ
ಅದ್ಭುತವಾದ ಅಂತರವನ್ನು ಕಾಯ್ದುಕೊಂಡ ವೇಳೆಯಾಗಿತ್ತು. ಪ್ರತಿಷ್ಠಿತ ಪಂದ್ಯಾವಳಿಯ ನಿಯಮಗಳಲ್ಲಿ ಶ್ರೇಷ್ಠತೆಯ ಎಂಬ ಮುಂದುವರಿತಾ ಇದೆ. ಎರಡು ತಂಡಗಳಿಗೆ ಡೂ ಆರ್ ಡೈ ಸಿಚುವೇಶನ್ ಪಂದ್ಯ. ಇದು ಗೆದ್ದರೆ 15, ಸೋತರೆ 11. ಪಂದ್ಯದ ಮೊದಲ ಅವಧಿಯಲ್ಲಿ ರಂಜಿತ್ ಮಾನೆ 11-7 ಮುನ್ನಡೆಯಲ್ಲಿ ಆಳ್ವಾಸ್. ಅಂತರ 4ರಲ್ಲಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರಂಜಿತ್ ಜೊತೆಗೆ ಕಾರ್ನರ್ ವಿಭಾಗದಲ್ಲಿ ರಂಜಿತ್ ಮಾನಿ, ರಂಜಿತ್ ತೆಕ್ಕಾರ್. ರಂಜಿತ್ ತೆಕ್ಕಾರ್, ಇದು ಅಯಸ್ಕಾಂತದ ಬಲ. ಬೆಳ್ತಂಗಡಿಯ ರಂಜಿತನ ಅದ್ಭುತ ಹಿಡಿತ ಪಂದ್ಯ ಚಿತ್ರಣ ಬದಲಿಸಿಕೊಳ್ಳುತ್ತಾ ಇದೆ. ಮಧ್ಯಂತರ ವಿರಾಮದ ಘೋಷಣೆಯಿಂದ ಇನ್ನು ಮುಂದೆ ತುಂಬಾ ವಿಜೃಂಭಣೆಯಿಂದ ಈ ಕಬಡ್ಡಿ ಫ್ರಾನ್ಸ್ ಮುಣ್ಕೂರಲ್ಲಿ ಕಬಡ್ಡಿ ಮಲೆನಾಡ ನಡೆಯುತ್ತಲೇ ಇರಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇವೆ. ಸ್ಪರ್ಧೆ ಪರಿಪೂರ್ಣತೆ ಡಿಫೆನ್ಸ್ ನಲ್ಲಿ ವೆಟ್ ಅಂಡ್ ಸಿ ತೀರ್ಪುಗಾರರ ತೀರ್ಪು ಬರುತ್ತದೆ. ಪಾಯಿಂಟ್ ಅಗೈನ್. ಶಶಾಂಕ, ಆಹಾ, ಸಿಂಗಲ್ ಪಾಯಿಂಟ್. ನಿಚ್ಚಳತೆಯ ಹೋರಾಟಗಳ ಮಧ್ಯ ಪಂದ್ಯದ ನಿಲುವುಗಳಲ್ಲಿರುವ ಆಟಗಾರರು 13-9. ರತಿಕ್ ಬಂಧನ ಬೋನಸ್ ಋತಿಕನಿಗೆ. ಟ್ಯಾಕಲ್ ಪಾಯಿಂಟ್ ಆಳ್ವಾಸ್ಗೆ. ಮುನ್ನಡೆಯಲ್ಲಿ ಆಳ್ವಾಸ್. ಅಂತರ 4ರಲ್ಲಿ ಮುಂದುವರಿದಾಗ ಕುಶಲೋಪರಿ ಶಶಾಂಕ ಕಿರಣ್ ಮಧ್ಯ ಆಲೌಟಿನ ಪೂರ್ಣಾಂಕವನ್ನು ಗಳಿಸಿಕೊಳ್ಳುವ ಮೂಲಕ ಮುನ್ನಡೆಯಲ್ಲಿರುವ ತಂಡ. ಪ್ರಸಾದ ದಾಳಿಯಲ್ಲಿರುವ ಆಟಗಾರ. ಫೈನಲ್ ಕದನದ ಹೋರಾಟಗಳ ಮೂಲಕವಾಗಿ ಪಂದ್ಯಕ್ಕೆ ಸ್ಪರ್ಶತೆಯನ್ನ ಗುಣಪಡಿಸುವಂತ ನಿಲುವಲ್ಲಿರುವ ಆಟಗಾರರು. ಇದು ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಬದ್ಧತೆ, ಪರಿಪೂರ್ಣತೆ, ಬೋನಸ್ ಅಂಕ ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುತ್ತಾರೆ. ಯಶವಂತ ಪ್ರಸ್ತುತ ಒಳಾಂಗಣದಲ್ಲಿರುವ ಆಟಗಾರ. ಲಾಸ್ಟ್ 5 minutes ಫುಲ್ ಟೈಮ್. ಅಂತಿಮ 5 ನಿಮಿಷ. ಪ್ರವೀಣನ ಪ್ರಯತ್ನ. ಪ್ರಸಾದ್ ಹಳ್ಳಿಯಲ್ಲಿ 19-11. 8 ಅಂಕಗಳಲ್ಲಿದೆ. 5 ನಿಮಿಷಗಳ ಘೋಷಣೆಯಾಗಿದೆ. ಪ್ರಸಾದನು ಬಂಧನವಾದಾಗ ಆಳ್ವಾಸಿನ ಭದ್ರಕೋಟೆ ಡಿಫೆನ್ಸ್ ಗರಿಷ್ಠ ಮಿತಿಯಲ್ಲಿದೆ. ದಾಳಿಗಾರರನ್ನು ಬಂಧಿಸುವ ಪ್ರಯತ್ನಗಳನ್ನು ಮುಂದುವರೆಸಿರುವ ಆಟಗಾರರುಗಳ ಮಧ್ಯೆ ಕಬಡ್ಡಿಗೆ ಅದರದೇ ಆದ ಅನುಪಮವಾದಂತಹ ಇತಿಹಾಸವಿದೆ. ಆ ಇತಿಹಾಸದ ಪುಟಗಳಿಂದಲೇ ಹೆಕ್ಕಿ ತೆಗೆದಾಗ ಅನೇಕ ನಕ್ಷತ್ರ ಆಟಗಾರರನ್ನು ನಾವು ಕಂಡಿದ್ದೇವೆ. ಜೊತೆಗೆ ಮುನ್ಕೂರಿನ ಮಣ್ಣಿನಲ್ಲಿ ಸತತವಾಗಿ ಕಬಡ್ಡಿಯ ಹಬ್ಬದಲ್ಲಿ ಇದೀಗ ಫೈನಲ್ ಗದನ 2023ರ ಮುಂದುವರೆದಂತಹ ಅವಕಾಶ. 20-11. लास्ट 4 मिनट 2011. आखिरी 4 मिनट का समय बाकी है फिलहाल इस मैच में. 20-11 9 अंकों से आगे है आಳ್ವಾಸ್. लेकिन इस बार टैकल बोनस के साथ वापस ऋतिक. ಎರಡು ತಂಡಗಳಿಗೆ ಸಮಾನ ಅಂಕವನ್ನು ನೀಡಲಾಗಿದೆ. ನಿರ್ದಿಷ್ಟ ಸಮಯದಲ್ಲಿ ಪಂದ್ಯವನ್ನು ತಮ್ಮ ತೆಗೆ ಕಳೆದುಕೊಳ್ಳುವ ಪ್ರಯತ್ನಗಳನ್ನು ಮುಂದುವರೆಸಿರುವ ಆಟಗಾರರುಗಳ ಮಧ್ಯೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇದು ಸೈಡ್ ಮುಂದುವರಿತಾ ಇದೆ. ಸೂಪರ್ ಟ್ಯಾಕಲ್. ಪ್ರವೀಣ ಅದೃಷ್ಟದ ಆಟಗಾರ. ಆಡಿದ ಅಂತಿಮ ನಿಮಿಷಗಳಲ್ಲಿ ಅಂಕ ತರುವ ಬೇಟೆಗಾರ.
ನಿಚ್ಚಳವಾಗಿ ಆಳ್ವಾಸ್ ಕೋಟೆಯನ್ನು ಭೇದಿಸುವ ಪ್ರಯತ್ನ. 3 minutes, ಕೊನೆಯ 3 ನಿಮಿಷ. 21-13 21-13 4 ಡಿಫೆಂಡರ್ಗಳ ಮಧ್ಯೆ ರೈಡರ್ಸ್ ಗೋಕುಲ ನಗರದ ಅಂಕಣದಲ್ಲಿ ದಾಳಿಗಾರ ಯಶವಂತ. ಸಮಯೋಚಿತವಾದ ಪ್ರತಿಭೆಗಳ ಮಧ್ಯೆ ಪರಿಪೂರ್ಣತೆಯ ಆಟವನ್ನು ಮುಂದುವರಿಸಿಕೊಂಡ ಆಟಗಾರರು. ವಿಶ್ರಾಂತಿ. 21-13 ಇನ್ ಫೇವರ್ ಆಫ್ ಆಳ್ವಾಸ್. ಆಳ್ವಾಸಿನ ಮುನ್ನಡೆ. 3 ನಿಮಿಷಗಳ ಘೋಷಣೆಯಾಗಿದೆ. ಸ್ಪರ್ಧೆಯ ಕಣದಲ್ಲಿ ರಂಜಿತ್ ಮಾನೆ. ಅಂತರ 8 ಅಂಕ. ಅಡ್ಡಡ್ಡ ಗಳಿಕೆಯ ಪ್ರಯತ್ನ. 14ನೇ ಅಂಕದ ಲಾಸ್ಟ್ 2 minutes. 2 ನಿಮಿಷಗಳ ಅವಧಿ. 14-21 7 ಅಂಕಗಳ ಅಂತರದಲ್ಲಿ ಇದೆ ಸ್ಪರ್ಧೆ. 5 ಡಿಫೆಂಡರ್ಗಳ ಮಧ್ಯೆ ಯಶವಂತ. ಇದು 2 ನಿಮಿಷಗಳ ಕಡಿಮೆ ಸಮಯ. 7 ಅಂಕಗಳ ಅಂತರ. ಡ್ಯೂ ಆರ್ ಡೈ ಸಿಚುವೇಶನ್ ನಲ್ಲಿ ಫೈನಲ್ ಕದನ. ಆಳ್ವಾಸ್ ವಿರುದ್ಧ ಗೋಕುಲ ನಗರ. ಸಮಯ ಕಳೆಯುವ ಚಿಂತನೆಗಳ ಜೊತೆಗೆ ಪಂದ್ಯದ ಅವಧಿಯಲ್ಲಿರುವ ಆಟಗಾರರು. ಕೋರಿಕೆಯ ಬಳಿಕ ರಂಜಿತ್ ಮಾನಿ ರಂಜು ಈ ಋತುವಿನಲ್ಲಿ ಕಳೆದ 7-8 ಪಂದ್ಯಾವಳಿಗಳಲ್ಲಿ ತಂಡಕ್ಕೆ ಅನುಪಮವಾದ ಆಟದ ಮೂಲಕ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಗಳಿಕೆಯ ಪ್ರಯತ್ನವನ್ನು ಮಾಡಿದ ಆಟಗಾರ. ಥರ್ಡ್ ರೈಟ್ ಆಳ್ವಾಸ್. ಚಾಂಪಿಯನ್ ಪಟ್ಟದ ಕಡೆಗೆ ಆಳ್ವಾಸನ ಹೆಜ್ಜೆ ದಿಟ್ಟವಾಗತೊಡಗಿದೆ. ಅಂತಿಮ ಅವಕಾಶಗಳ ಮೂಲಕವಾಗಿ ಫೈನಲ್ ಕದನದ ಹೋರಾಟದಲ್ಲಿ ನಿರೀಕ್ಷಿತವಾದ ಸ್ಪಷ್ಟ ಚಿತ್ರಣ ಬದಲಾಗುವ ವೇಳೆಯಲ್ಲಿ 23-40 ಬೋನಸ್. ಸಮಯ ಕಳೆಯುವುದನ್ನ ಬಹಳಷ್ಟು ಪ್ರೀತಿಸುವ ಆಟಗಾರರು. ಸೆಂಟರ್ ಲೈನ್ ಸಮೀಪದಲ್ಲಿ ಶಶಾಂಕ ಮುಲ್ಕಿ. ಪಂದ್ಯದ ಉದ್ದನೆಯ ವಿಸಿಲ್ ಮೊಳಗಲಿದೆ. ಶ್ರೀದೇವಿ ಫ್ರೆಂಡ್ಸ್ ಕ್ಲಬ್ ಮುಣ್ಕೂರು ಆಯೋಜನೆಗೊಳಿಸಿದ ಈ ವರ್ಷದ ಅದ್ಧೂರಿ ಕ್ರೀಡಾಕೂಟದ ಅಂತಿಮ ಅಂಕಣದ ಸ್ಪರ್ಧೆಗೆ ಪೂರ್ಣ ವಿರಾಮ ಬೀಳುವ ಲಕ್ಷಣ. ಶೀತಲ್ ಪಡಿವಾಲ್ ಮೂಲಕ ಉದ್ದನೆಯ ವಿಸಿಲ್. ಫೈನಲ್ ಕದನ ಸಂಪನ್ನ. ಇದರೊಂದಿಗೆ ಚಾಂಪಿಯನ್ ಪಟ್ಟ ಆಳ್ವಾಸ್ ಮೂಡಬಿದರೆ. ರನ್ನರ್ ಅಪ್ ಅಕ್ಷಯ್ ಸಫಲಿಗ ಮಾಲಕತ್ವದ ರೈಡರ್ಸ್ ಗೋಕುಲ ನಗರ. ಅಭಿನಂದನೆ, ಧನ್ಯವಾದಗಳು.